ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು. ಕಗ್ಗ ಮಾಲಿಕೆಯನ್ನು ಕೇಳುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಕಗ್ಗ ಸರಣಿ ಸಂಚಿಕೆ 308. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ. ಅರೆಯರೆಯೇ ನಮಗೆ ತೋರ್ಪ ಮೊಲವು ಚೆಲುವುಗಳೆಲ್ಲ ಪರಿಪೂರ್ಣ ಸುಖ ಸತ್ವ ಸಾಗರದ ತೆರೆಗಳು. ಅರೆಯರೆಯೇ ನಮಗೆ ತೋರ್ಪ ಒಲವು ಚೆಲುವುಗಳೆಲ್ಲ ಪರಿಪೂರ್ಣ ಸುಖ ಸತ್ವ ಸಾಗರದ ತೆರೆಗಳು. ತರಣಿ ದೂರದೊಳಿಹರು ಕಿರಣನ ಮಗೆಟಗುವುದು. ತರಣಿ ದೂರದೊಳಿಹರು ಕಿರಣನ ಮಗೆಟಗುವುದು. ತೆರೆಯು ನೆರೆತದ ಕುರುಹೋ ಮಂಕುತಿಮ್ಮ. ತೆರೆಯು ನೆರೆತದ ಕುರುಹೋ ಮಂಕುತಿಮ್ಮ. ಪ್ರಿಯರೇ, ಪರಮಚೇತನವು ಸೃಷ್ಟಿಸಿರುವ ಈ ಜಗತ್ತಿನಲ್ಲಿ ಸಹಸ್ರಾರು ವಿಸ್ಮಯಗಳು ಇದ್ದಾವೆ. ಎಲ್ಲವನ್ನು ತಿಳಿಯಲು ನಮಗೆ ಸಾಧ್ಯವಾಗಿಲ್ಲ. ನಮ್ಮಲ್ಲಿರುವ ಅಪರಿಪೂರ್ಣ ಜ್ಞಾನದ ಮಿತಿಯೊಳಗೆ ಒಂದಿಷ್ಟು ಮಾತ್ರವೇ ನಮ್ಮ ಅನುಭವಕ್ಕೆ ಬಂದಿದೆ. ಅಂತೆಯೇ ಅವುಗಳನ್ನು ತಿಳಿಯುವ ಪ್ರಯತ್ನವನ್ನು ಕೂಡ ಮಾಡಬಹುದು. ಗಾಳಿ, ಬೆಳಕು, ನೀರು ಇವುಗಳೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಸಿಗುತ್ತವೆ. ಬೆಳಕನ್ನು ನೀಡುವ ಸೂರ್ಯದೇವನು ಈ ಭೂಮಿಯಿಂದ ಬಹಳಷ್ಟು ದೂರದಲ್ಲಿದ್ದಾನೆ. ಆದರೆ ಅವನ ಕಿರಣಗಳ ಸ್ಪರ್ಶಾನುಭವವನ್ನು ಅನುಭವಿಸುತ್ತೇವೆ. ಆ ಕಿರಣಗಳ ತೇಜಸ್ಸಿನ ಶಕ್ತಿಯನ್ನು ನಾವು ಕಲ್ಪನೆ ಮಾಡಿಕೊಳ್ಳಬಹುದು. ಬದುಕುವ ಭಾವ ಜಗತ್ತಿನಲ್ಲಿ ಪ್ರೀತಿ, ಮಮತೆ, ಸೌಂದರ್ಯವು ನಮ್ಮ ಕಣ್ಣುಗಳಿಗೆ ಅಪರಿಪೂರ್ಣವಾಗಿಯೇ ಕಾಣಿಸುತ್ತದೆ. ಅದು ಈ ಜಗತ್ತಿನ ಸೃಷ್ಟಿಯ ಕೌತುಕವೇ ಆಗಿರುವ ಕಾರಣ ಇಲ್ಲಿ ಭಗವಂತನೇ ಮೂಲವಾಗಿದ್ದಾನೆ. ಸಮಗ್ರವಾಗಿರುವ ಸಮುದ್ರವನ್ನು ಕಾಣಲು ಸಾಧ್ಯವಿಲ್ಲ, ಆದರೆ ಅದರ ಹಿಂದೆ ಇರುವ ಅಲೆಗಳನ್ನು ಕಾಣಬಹುದು. ಪರಮಚೇತನವೇ ಈ ವಿಶ್ವಕ್ಕೆ ಮೂಲವಾಗಿದ್ದಾನೆ. ಇದನ್ನು ಸಂಪೂರ್ಣವಾಗಿ ಕಾಣಲು ಮತ್ತು ತಿಳಿಯಲು ಸುಲಭ ಸಾಧ್ಯವಿಲ್ಲ. ಆದರೆ ಭಗವಂತನ ಒಂದಿಷ್ಟು ರೂಪಗಳನ್ನು ನಮ್ಮ ಒಳಮನಸ್ಸಿನಿಂದ ನೋಡಬಹುದು. ಹೀಗೆ ಜಗತ್ತಿನ ಪ್ರತಿಯೊಂದು ವಸ್ತು, ಮರ, ಗಿಡ, ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ, ಪ್ರಾಣಿ, ಪಕ್ಷಿಗಳಲ್ಲಿಯೂ ಕೂಡ ಭಗವಂತನ ಶಕ್ತಿಯು ಅಡಕವಾಗಿದೆ ಎಂಬ ವಿಚಾರವನ್ನು ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಉಲ್ಲೇಖಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.